ಶ್ರಾವಣ ಮಾಸದ ಮೊದಲನೇ ಶನಿವಾರದಂದು ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದು ಹಿಂದೂ ಸಂಪ್ರದಾಯದ ಆಚರಣೆಯಾಗಿದ್ದು, ಶ್ರಾವಣ ಬಂತೆಂದರೆ ಸಾಕು ದೇಗುಲದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ವಿಶೇಷ ಕಾರ್ಯಗಳನ್ನು ಭಕ್ತಾದಿಗಳು ನೆರವೇರಿಸುತ್ತಾರೆ. ಅದರಂತೆ ಪಟ್ಟಣದ ತೇರಿನ ಬೀದಿಯ ಶ್ರೀ ಶನೇಶ್ವರ ದೇಗುಲದಲ್ಲಿ ಶ್ರಾವಣ ಮಾಸದ ಮೊದಲನೇ ಶನಿವಾರವಾದ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸುಧೀರ್ ಮಾತನಾಡಿ, ನಮ್ಮ ಕೊರಟಗೆರೆ ಪಟ್ಟಣದಲ್ಲಿ ದಕ್ಷಿಣ ಕಾಶಿ ಎಂದೇ ಇತಿಹಾಸ ಪ್ರಸಿದ್ಧವಾಗಿರುವ ದೇವಾಲಯಗಳಲ್ಲಿ ಒಂದಾದ ಶ್ರೀ ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ಶ್ರಾವಣ ಮಾಸದ ಮೊದಲನೆಯ ಶನಿವಾರದಂದು ನಮ್ಮ ಪೂರ್ವಿಕರ ಕಾಲದಿಂದಲೂ ವಿಶೇಷ ಪೂಜೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಶ್ರೀ ಶನೇಶ್ವರ ಸ್ವಾಮಿಯು ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ದೇಶಕರಾದ ಪುರುಷೋತ್ತಮ ಮಾತನಾಡಿ, 150 ವರ್ಷಗಳ ಇತಿಹಾಸ ಇರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತೆ. ಈ ದೇಗುಲ ಹಲವು ಚಮತ್ಕಾರಗಳನ್ನು ಒಳಗೊಂಡಿದ್ದು ಭಕ್ತರ ನೆಚ್ಚಿನ ತಾಣವಾಗಿದೆ ಎಂದರು. ಶನೇಶ್ವರ ಸ್ವಾಮಿಯ ಭಕ್ತರಾದ ಸುಷ್ಮಾ ಮಾತನಾಡಿ, ಅನೇಕ ವರ್ಷಗಳಿಂದ ನಾನು ಈ ದೇವಸ್ಥಾನಕ್ಕೆ ಬರುತ್ತಿದ್ದೇನೆ. ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಶ್ರೀ ಸ್ವಾಮಿಯು ಎಲ್ಲರಿಗೂ ಅನುಗ್ರಹ ನೀಡುತ್ತಾನೆ ಎಂದರು. ವರದಿ ಮಂಜುಸ್ವಾಮಿ MN ಕೊರಟಗೆರೆ. ಪ್ರತಿ ಶ್ರಾವಣ ಶನಿವಾರದಂದು ಪ್ರತಿ ಮೊದಲನೇ ವಾರ ನಮಗೆ ಪೂಜೆ ಇರುತ್ತೆ. ಪ್ರತಿ ವರ್ಷ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ಹಾಗೆ ಪ್ರತಿ 4 ಶ್ರಾವಣ ಶನಿವಾರನೂ ಇದೇ ರೀತಿ ಪೂಜೆ ಇರುತ್ತೆ ಒಬ್ಬೊಂದು. ಹಾಗೆ ಅದೇ ರೀತಿ ದೇವರು ಎಲ್ಲ ಮಳೆ ಆರೋಗ್ಯ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಎಂದು ಆರೈಕೆ ಮಾಡ್ತೇನೆ. ಅದಕ್ಕೆ ಮಳೆ ಬೆಳೆ ಎಲ್ಲ ಕೊಟ್ಟು ಆರೈಕೆ ಮಾಡ್ತೇನೆ. ಕೋಟೆ ಶ್ರೀದೇವ ದೇವಾಲಯ ಭಾಳ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಪುರಾತನ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿರೋಂಥದ್ದು. ಭಕ್ತಾದಿಗಳ ಎಲ್ಲರ ನೆರವಿನಿಂದ ಇದು ಸಾಂಗೋಪಾಂಗವಾಗಿ ಪೂಜಾ ಕಾರ್ಯ ನಡೀತಾ ಇದೆ. ಇವತ್ತಿನ ಪ್ರಪ್ರಥಮವಾಗಿ ಇವತ್ತು ಶ್ರಾವಣ ಮಾಸದ ಮೊದಲನೇ ಪೂಜೆಯನ್ನು ಶ್ರೀ ಗುಡ್ಡೇಶ್ವರ ಮಕ್ಕಳಾಗಿರ್ತಕ್ಕಂತಹ ಸುಧೀರ್ ಮತ್ತು ಸಂಸಾರದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಅನುಕ್ರಮವಾಗಿ ಎರಡನೇದು ಅಂಜನ್ ಕುಮಾರ್ ಅಂತ ಪೋಸ್ಟ್ ಆಫೀಸಲ್ಲಿದ್ದಾರೆ. ಅವರು 2ನೇ ಸಾರಿ ಪೂಜೆ ಮಾಡ್ತಿದ್ದಾರೆ. 3ನೇವರು ಹುಲಿಕುಂಟೆ ಮಲ್ಲಿಕಾರ್ಜುನ ಅವರ ಕುಟುಂಬದವರು ಅವರು ಪೂಜೆ ಮಾಡಿಕೊಟ್ಟಿದ್ದಾರೆ. 4ನೇ ಫ್ರೆಂಡ್ಸ್ ಗ್ರೂಪ್ ರವಿ ಅವರ ಕುಟುಂಬದಿಂದ ಪೂಜೆ ಮಾಡಿಕೊಡ್ತಾ ಇದ್ದಾರೆ. ಸಾಂಗೋಪಾಂಗ ದೇವರ ಕಾರ್ಯ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಸ್ವಾಮಿಗಳ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಶನಿವಾರ ಹಿಂದೂ ಜ್ಯುವೆಲರ್ಸ್ನಿಂದ ನಮ್ಮದು ಪೂಜೆ ಇರುತ್ತೆ. ಎಲ್ಲರೂ ಖಂಡಿತ ಬರಬೇಕು. ದೇವರು ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲ ಕಾಪಾಡಲಿ ಅಂತ ಬೇಡ್ಕೊಳ್ತೀವಿ.